ಒಂದು ಬ್ಯಾನರ್ ಅಳವಡಿಕೆ ಬಗ್ಗೆ ದೊಡ್ಡ ಗೊಂದಲ ಮೂಡಿ ಇವತ್ತು ಅದರ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಡಿ.ವಿ. ಸದಾನಂದ ಅವರು ಹಾಗೂ ನಮ್ಮ ಈ ಭಾಗದ ಲೋಕಸಭಾ ಸದಸ್ಯರು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ರ ಏನು ಒಂದು ಬ್ಯಾನರ್ ಫೋಟೋ ಅಳವಡಿಸಿ ಬ್ಯಾನರ್ ಹಾಕಿ ಅದಕ್ಕೆ ಚಪ್ಪಲಿ ಹಾಕಿ ಬಸ್ ಸ್ಟ್ಯಾಂಡಲ್ಲಿ ಅಳವಡಿಸುವ ಪ್ರಕರಣದಲ್ಲಿ ಇವತ್ತು ಆ ಕಾರ್ಯಕರ್ತರಿಗೆ ಪೊಲೀಸರಿಂದ ಹಲ್ಲೆ ಆಗಿದೆ. ಆ ಹಲ್ಲೆ ಮಾಡಿದಂಥ ಪೊಲೀಸ್ ಅಧಿಕಾರಿಗಳನ್ನ ಇವತ್ತು SP ಅವರು ಬಂದು ಅಮಾನತು ಮಾಡಿದಂಥ ಪ್ರಕರಣ ನಿನ್ನೆ ನಡೆದಿದೆ. ನಿನ್ನೆ RSSನ ನಾಯಕರಾದಂಥ ಪ್ರಭಾಕರ ಭಟ್ರು ಅವರು ಬಂದು ನೇರವಾಗಿ ಇದಕ್ಕೆ ಕಾರಣ ಕಾಂಗ್ರೆಸ್ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಬೆಳ್ತಂಗಡಿಯ ಹರೀಶ್ ಪೂಂಜಾ ಅವರು ಬಂದು ಕೂಡ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ದಾರೆ. ಈ ಒಂದು ಪ್ರಕರಣದ ಅಡಿಯಲ್ಲಿ ಮೊದಲು ದೂರು ಕೊಟ್ಟದ್ದೇ ಬಿಜೆಪಿಯ ತಾಲೂಕು ಮಂಡಲದ ಅಧ್ಯಕ್ಷರಾದಂಥ ಸಾಜಾರ ಅಧ್ಯಕ್ಷ ಅವರು, ನಗರ ಮಂಡಲ ಅಧ್ಯಕ್ಷರಾದಂಥ ಜಗನ್ಯಾಸ್ ಅವರು ಪೊಲೀಸ್ ಇಲಾಖೆಗೆ ದೂರು ನೀಡಿ ಯಾರು ಈ ಬ್ಯಾನರ್ ಅಳಿಸಿದ ದುಷ್ಕರ್ಮ ಪತ್ತೆ ಹಚ್ಚಬೇಕು, ಅವರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು ಅಂತ ಹೇಳಿ ದೂರು ನೀಡಿ ಸಂಜೆ ಮಠದ ಮಾಜಿ ಶಾಸಕರು ದೊಡ್ಡ ಪ್ರತಿಭಟನೆಯ ಕಾರ್ಯಕ್ರಮ ಆಗಿದೆ. ಆ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಸಂಜೆ ಮಠದವರು ನೇರವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಆರೋಪ ಮಾಡ್ತಾರೆ. ಆ ಬಳಿಕ ಕಾಂಗ್ರೆಸ್ ಮೇಲೆ ಕೂಡ ಆರೋಪ ಮಾಡ್ತಾರೆ. ನಾನು ಸಂಜಯ್ ಮಠದವರ ಹೇಳಿಕೆಯನ್ನು ಕೂಡ, ಪ್ರಭಾಕರ ಭಟ್ರ ಹೇಳಿಕೆ, ಹರೀಶ್ ಪೂಂಜರ ಹೇಳಿಕೆ, 3 ಜನರ ಹೇಳಿಕೆಯನ್ನ ತಾವು ಗಮನಿಸಬೇಕು. ಇವತ್ತಿರುವಂತದ್ದು ಸರ್ಕಾರ ಬಿಜೆಪಿಯ ಹಂಗಾಮಿ ಸರ್ಕಾರ. ನಾಳೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಷ್ಟೇ. ಇವತ್ತು ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತವರಿಗೆ ಕನಿಷ್ಠ ಜ್ಞಾನ ಇರಬೇಕು. ಜನರು ಇದರ ಬಗ್ಗೆ ತಿಳ್ಕೊಳ್ತಾರೆ. ಜನರಿಗೆಲ್ಲರಿಗೆ ಮಾಹಿತಿ ಇದೆ ಸರ್ಕಾರ ಬಂದಿಲ್ಲ ಏನು ಅಂತೇಳಿ. ಚುನಾವಣೆ ಆದ ಕೂಡಲೇ ಸರ್ಕಾರ ಬರುವುದಿಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತದ್ದು ಬಸವರಾಜ ಬೊಮ್ಮಾಯಿ. ಯಾವ ಮುಖ್ಯಮಂತ್ರಿ ಆರೋಪ ಮಾಡ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವರಿಗೆ ತಲೆಯಲ್ಲಿ ಏನಿದ್ರು ಮೆದುಳು ಇರುವುದಾ ಅಲ್ಲ ಸೆಗಡಿ ಇರುವುದಾ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅರುಣಕುಮಾರ್ ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಒಟ್ಟಿಗೆ ಪ್ರಬಲ ಪೈಪೋಟಿ ಕೊಟ್ಟು ಎರಡನೇ ಸ್ಥಾನದಲ್ಲಿ ಬಂದಿದ್ದಾರೆ. ಇವತ್ತು ಬಿಜೆಪಿ ಅವರು ಆರೋಪ ಮಾಡೋದು ಕಾಂಗ್ರೆಸ್ನ ಮೇಲೆ. ಸದಾನಂದಗೌಡರು ಮತ್ತು ನಳಿನ್ ಕುಮಾರ್ ಕಟೀಲ್ನ ಭಾವಚಿತ್ರಕ್ಕೆ ಅಥವಾ ಅವರ ಫ್ಲೆಕ್ಸಿಗೆ ಚಪ್ಪಲಿ ಹಾಕಿದ್ರಲ್ಲಿ ಕಾಂಗ್ರೆಸ್ ಅವರಿಗೆ ಏನು ನೋವಾಗ್ತದೆ? ಕಾಂಗ್ರೆಸ್ ಅವರು ಯಾಕೆ ಅದಕ್ಕೆ ಒತ್ತಡ ಹಾಕಿ ಅವರಿಗೆ ಓಡಿಸಬೇಕು? ಕಾಂಗ್ರೆಸ್ ನಾಯಕರ ಮೇಲೆ ಮುಂದೊಮ್ಮೆ ಮಾಡಿದ್ರೆ ನಂಬೋದಿತ್ತು. ಇವತ್ತು ಅವರೇ ಒತ್ತಡ ಹಾಕುವಂಥದ್ದು, ಬಿಜೆಪಿ ಅವರೇ ದೂರು ಕೊಟ್ಟಂಥದ್ದು, ಬಿಜೆಪಿಯ ಮಾಜಿ ಶಾಸಕರೇ ಪ್ರತಿಭಟನೆ ಮಾಡಿ ಇವತ್ತು ಪತ್ರಿಕೆ ಹೇಳಿಕೊಟ್ಟದ್ದು ಎಲ್ಲ ಬಿಜೆಪಿಯವರು. ಇವತ್ತು ಬಿಜೆಪಿಯವರೇ ಮಾಡಿ ಬಿಜೆಪಿಯವರೇ ಪೊಲೀಸರ ಮೂಲಕ ಆ ಕಾರ್ಯಕರ್ತರಿಗೆ ಹಲ್ಲೆ ಮಾಡಿಸಿ ಇವತ್ತು ಬಿಜೆಪಿಯವರ ಒತ್ತಡದಿಂದ ಇವತ್ತು ಪೊಲೀಸ್ ಅಧಿಕಾರಿಗಳು ಅಮಾನತು ಆಗುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಇವತ್ತು ಮಾನ ಮರ್ಯಾದೆ ಇಲ್ಲದೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರಲ್ಲ ಇವರು. ಏನು ಜನರು ಏನು ಕಿವಿಗೆ ಹೂಯಿಟ್ಟಿದಾರ? ಜನರಿಗೆ ಗೊತ್ತಾಗುದಿಲ್ವಾ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅಂತೇಳಿ? ಇವತ್ತು ಗೊತ್ತಿಲ್ಲ. ಒಂದು ಕಡೆ ಪತ್ರಿಕೆ ಹೇಳಿಕೆ ಕೊಡ್ತಾರೆ, ಅವರು ಕೂಡ ನೇರವಾಗಿ ಬಿಜೆಪಿ ಮೇಲೆ ಆರೋಪ ಮಾಡೋದಿಲ್ಲ. ಅವ್ರಿಗೆ ಗೊತ್ತಿಲ್ವ ಯಾರು ದೂರು ಕೊಟ್ಟದ್ದು ಅಂತೇಳಿ? ಯಾರ ಒತ್ತಡದಲ್ಲಿ ಇವತ್ತು ಅವರನ್ನ ಅರೆಸ್ಟ್ ಮಾಡಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಕಾರಣ, ಅದರ ಹಿಂದೆ ಯಾರಿದ್ದಾರೆ ಅಂತೇಳಿ ಗೊತ್ತಿಲ್ವಾ? ಯಾಕೆ ಅವರು ನೇರವಾಗಿ ಆರೋಪ ಮಾಡೋದಿಲ್ಲ? ನುಡಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಗೊತ್ತಿಲ್ಲ ಸ್ಟೇಟ್ಮೆಂಟ್ ನಾನು ನೋಡಿದೆ. ಅವರು ಒಂದು ಕಡೆ ಕೂರ್ರಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಗೆ ಪ್ರಯತ್ನ ಆಗಿದೆ. ಕಾವಿನಲ್ಲಿ ಅಲ್ಲಿ ಹಂಸನಗರದಲ್ಲಿಯೂ ನನ್ನ ಬ್ಯಾನರ್ ಅನ್ನ ಮಸೀದಿಗೆ ಹೋಗುವ ಮುಸಲ್ಮಾನರು
ಕಲ್ಲು ಬಿಸಾಡಿ ಅದನ್ನ ಕಲ್ಲ ಬಿಸಾಡಿ ಅದನ್ನು ಡ್ಯಾಮೇಜ್ ಮಾಡಿದ್ದಾರೆ ಅಂತ ಹೇಳುವಂತ ಆರೋಪ ಮಾಡಿದ್ದಾರೆ. ಪುತ್ತಿಲನ ಬ್ಯಾನರ್ ಅನ್ನ ಹಾಳು ಮಾಡಲಿಕ್ಕೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಯಾವುದೇ ತರಬೇತಿ ಇಲ್ಲ. ಯಾಕಂದ್ರೆ ಮಾಡ್ಬೇಕಂತ ಮೊದಲು ಮಾಡ್ತಿದ್ರು. ಪುತ್ತಿಲನ ಬ್ಯಾನರ್ಗೆ ಹಾನಿ ಮಾಡಿ ಏನ್ ಲಾಭ ಇದೆ ಕಾಂಗ್ರೆಸ್ಗೆ? ಆರೋಪವನ್ನ ಪುತ್ತಿಲ ನೇರವಾಗಿ ಮಾಡಬೇಕು. ತನ್ನ ಬೆಂಬಲಿಗೆ ಕಾರ್ಯಕರ್ತರಿಗೆ ಹಲ್ಲೆದ ತನ್ನ ನೇರವಾಗಿ ಯಾರು ಮಾಡಿ ಅಂತ ಹೇಳ್ಬೇಕು. ಅದೇ ಬಿಟ್ಟು ನುಡಿಸಿಕೊಳ್ಳುವಂತ ಕೆಲಸವನ್ನ ಪುತ್ತಿಲ ಮಾಡ್ತಾ ಇದೆ. ಒಂದು ಸನ್ನಿವೇಶವನ್ನ ಪುತ್ತಿಲ ಮಾಡಿದಾರ ನನಗೆ ಒಂದು ಪ್ರಶ್ನೆ ಉಂಟಾಗಿದೆ. ಈ ಹೇಳಿಕೆ ಯಾಕೆ ಅಂತ ಹೇಳಿ ಬ್ಯಾನರ್ಗೆ ಚಪ್ಪಲಿ ಹಾಲೆ ಹಾಕಿ ಮಾಲೆ ಹಾಕಿ ಬಿಜೆಪಿ ಕಾರ್ಯಕರ್ತ ಅಥವಾ ಸಂಘ ಪರಿವಾರದ ಕಾರ್ಯಕರ್ತರಿಗೆ ಹಲ್ಲೆ ಮಾಡಿದ ಪೊಲೀಸರ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಯಾಕೆ ನೀವು ಎದ್ದು ತರ್ತೀರ ನಾನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ. ಇನ್ನೊಂದು ಕಡೆ ಇವತ್ತು ಹೇಳ್ತಾ ಇದ್ದಾರೆ ನಾನು ಬಿಜೆಪಿ, ನಾನು ನಾಳೆ ಬಿಜೆಪಿ. ಬಾಯಿಗೆ ಬಂದಾಗೆ ಬೈದಂತ ಪ್ರಭಾಕರ ಭಟ್ರು ಮೊನ್ನೆ ಬಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ನೇರವಾಗಿ ಗೊತ್ತಿಲ್ಲ ಮೇಲೆ ಆರೋಪ ಮಾಡಬಹುತ್ತಲ್ಲ. ಅವ್ರು ಯಾಕೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿದ್ದಾರೆ? ಇಬ್ಬರಿಗೂ ಭಯ ಇದೆ. ಪ್ರಭಾಕರ ಭಟ್ರು ಏನು ಹೇಳಿಕೆ ಕೊಟ್ರ ಅವರು 3ನೇ ಸ್ಥಾನಕ್ಕೆ ಬರುವ ಪರಿಸ್ಥಿತಿ ಬಂತು. ಇಲ್ಲಿ ಏನು ಡಿ ಸದಾನಂದ ಗೌಡರು ಹೇಳಿಕೆ ಕೊಟ್ರ ಶನಿ ಬಿಡಿಸಿದೆ ನಾನು ಅಂತೇಳಿ ಒಂದು ಹೇಳಿಕೆ ಕೊಟ್ರ. ಆ ಹೇಳಿಕೆಯಿಂದಾಗಿ ಇವತ್ತು 3ನೇ ಸ್ಥಾನ ಬಿಜೆಪಿ ಬರುವಂತ ಪರಿಸ್ಥಿತಿ ಉಂಟಾಯಿತು. ಇವತ್ತು ಇನ್ನೂ ಇನ್ನೂ ಆ ಗ್ರಾಫಿಕ್ ಕೆಳಗೆ ಹೋಗಬಾರ್ದು ದೃಷ್ಟಿಯಿಂದ ಆ ಭಯ ಪಟ್ಟು ಪುತ್ರಿನ ಹೆಸರು ತೆಕ್ಕೊಳ್ಳಲಿಕ್ಕೆ ಪ್ರಭಾಕರ ಭಟ್ ಹೆದರಿದ್ದಾರೆ. ಇಲ್ಲಿ ಒಂದು ಕಡೆ ಪುತ್ರಿಗೆ ಭಯ ಇರಬಹುದು. ಒಂದು ಸ್ಯಾಂಪಲ್ ನೋಡಿದ್ದಾರೆ. ಕಾರ್ಯಕರ್ತರಿಗೆ ಒಂದು ಬಾಸುಂಡೆ, ಕಾರ್ಯಕರ್ತರಿಗೆ ಬಿದ್ದ ಬಾಸುಂಡೆ ನೋಡಿ ಒಂದು ಭಯ ಪಟ್ಟಿದ್ದಾರೆ ಅಂತ ನನಗೆ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕಂದ್ರೆ ಅವರ ಹೇಳಿಕೆ ನೇರವಾಗಿ ಆರೋಪ ಇದೆ. ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ಒಂದು ವೇಳೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಹುಮತಕ್ಕೆ ಬರ್ತಿದ್ರೆ ಇವತ್ತು ಕಾರ್ಯಕರ್ತರೆಲ್ಲ ಪುತ್ರಿಗಳನ್ನು ಚಪಾತಿ ಮಾಡ್ತಿದ್ರು. ಇವತ್ತು ಕಾಂಗ್ರೆಸ್ ಅಧಿಕಾರ ಇದ್ದ ಕಾರಣ ಪುತ್ತಿರ ಬದುಕಿದ್ರು. ಹಿಂದೆ ಶನಿ ಪೂಜೆಯಲ್ಲಿ ಏನೆಲ್ಲ ಮಾಡಿದ್ರು ಗೊತ್ತಿದೆ ಅವರಿಗೆ. ಶನಿ ಪೂಜೆಯಲ್ಲಿ ಎನ್ಕೌಂಟರ್ ಮಾಡಬೇಕು ಅಂತಲ್ಲಿ ಹೊರಟಾಗ ಅವರು ರಕ್ಷಣೆ ಕೊಟ್ಟದ್ದು ಯಾರಂತ ಹೇಳಿ, ಅವರು ಮತ್ತು ಅವರ ಬಳಗ ಯಾರ ಹತ್ರ ಬಂದು ರಕ್ಷಣೆ ಕೇಳಿದ್ದು ಅಂತೇಳಿ. ಈ ಪರಸ್ಪರ ಇವರ ಡೊಬ್ಬರಾಟದಲ್ಲಿ ಅಮಾಯಕ ಕಾರ್ಯಕರ್ತರಿದ್ದಾರಲ್ಲ ಅವರು ಬಲಿ ಆಗ್ತಾ ಇದ್ದಾರೆ. ಪುತ್ರ ನಂಬಿ ಯಾರೆಲ್ಲ ಕೆಲಸ ಮಾಡಿದಾರ ಅವರಿಗೆ ಅಲ್ಲಿ ಪೊಲೀಸರು ಹಲ್ಲೆ ಮಾಡಿದಾಗ ನೇರವಾಗಿ ಆರೋಪ ಮಾಡಲಿಕ್ಕೆ ಪುತ್ರಿಗೆ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಬಿಜೆಪಿ ಅವರು 3ನೇ ಸ್ಥಾನಕ್ಕೆ ನಿಂತು ಪುತ್ತಿರನ್ನು ಸರಿ ಮಾಡಲಿಕ್ಕೆ ಹೋಗ್ತಾ ಇರೋ ನನಗೆ ಗೊತ್ತಿಲ್ಲ. ಆ ನೆಪದಲ್ಲಿ ಕಾಂಗ್ರೆಸ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರ ನನಗೆ ಗೊತ್ತಿಲ್ಲ. ಈ ರೀತಿಯ ಒಂದು ಸನ್ನಿವೇಶವನ್ನ ಅವ್ರು ಬೇಕಾದಾಗೆ ತಿರುಚುವಂತದ್ದು ಇದು ಒಳ್ಳೆಯ ಲಕ್ಷಣ ಅಲ್ಲ. ಪುತ್ರಿನ ಹೇಳಿಕೆಯಲ್ಲಿ ಇವತ್ತು ಪುತ್ತೂರಿನಲ್ಲಿ ಕೋಮಗಲಭೆ ಸೃಷ್ಟಿ ಮಾಡುವಂತ ಹುನ್ನಾರದ ಹೇಳಿಕೆ ಇದೆ. ಅವರು ಈ ವಿಚಾರ ಬಿಟ್ಟು ಬೇರೆ ವಿಚಾರಕ್ಕೆ ಹೋಗ್ತಿದ್ದಾರೆ ಸ್ವಾಮಿ. ಕೂರ್ನಾಟಕದಲ್ಲಿ ಒಂದು ರಿಕ್ಷಾ ಮತ್ತು ಟೆಂಪಲ್ ಜಗಳ, ಒಂದು ಸೈಡ್ ಕೊಡದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಏನೋ ಒಂದು ವರ್ಷದ ಜಗಳ. ಅಲ್ಲಿ ಬ್ಯಾನರ್ ಆಗ್ತದ್ದು ಬಿಜೆಪಿ ಅವರು. ಇವರಿಗೆ ಯೋಗ್ಯತೆ ಇಲ್ಲ, ನೇರವಾಗಿ ಆರೋಪ ಮಾಡುವಂತ ಯೋಗ್ಯತೆ ಇಲ್ಲ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು:
ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9444959330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.